ಒಂದು ವಿಶಿಷ್ಟವಾದ ಪುಸ್ತಕ ಮಾತು ಎಂಬ ವಿಸ್ಮಯ. ಇದರ ಪುಸ್ತಕದ ಬಿಡುಗಡೆ ಸಮಾರಂಭ ಈ GK ಮೈರತ, ಗೋವಿಂದ ಭಟ್ ಮೈರುಗ ಅಂತೇಳಿ ಇವರು ಹವ್ಯಾಸಿ ಪತ್ರಕರ್ತರಾಗಿದ್ದವರು. ಈಗ ಸದ್ರಿ ಸ್ವರೂಪದಲ್ಲಿ ಅಧ್ಯಯನ ಕೆಲಸ ಮಾಡ್ತಾ ಇದ್ದಾರೆ. ಇಂದಿನ ಕೃತಿ ಬಿಡುಗಡೆಯನ್ನು ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ಅವರು ಬಂದಿದ್ದಾರೆ, ಹಿರಿಯರು. ಅದರ ಜೊತೆಗೆ ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಯಾಕಂದರೆ ನಾವು ಗಡಿನಾಡಲ್ಲಿರೋರು, ಕಾಸರಗೋಡು ಮತ್ತು ಕರ್ನಾಟಕ. ಇದು ಹೇಗಿದೆ ಅಂತಂದರೆ ಕೈಯಾರ ಕಿಞ್ಞಣ್ಣರಯ್ಯ ಊರಿನಲ್ಲಿ ನಮಗೆ ಒಬ್ಬರು ದುಭಾಷಿ ಅನುವಾದಕರು ಸಿಕ್ಕಿದ ಕಾರಣ ಮಲಯಾಳದ ಲೇಖಕರಾದ ನರಿಕುಯ್ಯವರು ಒಂದು ಉತ್ತಮವಾದ ವಾಕ್ ಅಂತ ಪುಸ್ತಕ ಬರೆದಿದ್ದರು. ಅದರ ಕನ್ನಡ ಟ್ರಾನ್ಸ್ಲೇಷನ್ನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ನೆರವೇರಿಸಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದು ನಿಜವಾಗ್ಲೂ ನಮ್ಮೊಂದು ಸಂತೋಷದ ಸಂಗತಿ. ಅವರನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ತುಳು ವರ್ಲ್ಡ್ ಫೌಂಡೇಶನ್ನ ನಿರ್ದೇಶಕರಾದ ಡಾಕ್ಟರ್ ರಾಜೇಶ್ ಅವರು ಹೇಳಿದ್ದಾರೆ. ಇವರು ಬಹುಶಃ ಈ ತುಳುವಿನ ಬಗ್ಗೆ ಅತ್ಯಂತ ಅಧ್ಯಯನವನ್ನು ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾ ಇನ್ನೂ ಅದರಲ್ಲಿ ಒಂದು ಸಂಶೋಧನೆ ಮಾಡೋರು. ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಡಾಕ್ಟರ್ ರಾಜೇಶ್ ಅವರು ಮಾತಾಡಲಿದ್ದಾರೆ. ಮಾತು ಯಾರಿಗೆ ತಾನೇ ಇಷ್ಟ ಇಲ್ಲ. ಈ ಮಾತು ಅಂತ ಹೇಳಿದ್ರೆ ಒಂದು ಶಬ್ದಗಳ ಆವಿಷ್ಕಾರ ಅಂತ ಹೇಳ್ತೇವೆ. ಈ ಶಬ್ದ ಯಾವ ರೀತಿ ಉಂಟಾಯಿತು ಅಂತ ಹೇಳಿದ್ರೆ, ಶಬ್ದ ಮತ್ತು ನೀರಿನ ಸಂಪರ್ಕದಿಂದ ಜೀವಜಾಲಗಳು ಉಂಟಾಯಿತು ಅಂತ ನಾವು ಹೇಳ್ತೇವೆ. ಅಂತಹ ಈ ಜೀವಜಾಲಗಳು ಮಾತಿನ ಅಥವಾ ಒಂದು ಶಬ್ದಗಳ ಪ್ರಭಾವವನ್ನು ನಾವು ನಿತ್ಯವೂ ನಾವು ನೋಡಬಹುದು. ಮಾತಿನಿಂದ ನಾವು ಎಷ್ಟೆಲ್ಲ ಕಳೆದುಕೊಂಡಿದ್ದೇವೆ, ಎಷ್ಟೆಲ್ಲ ಪಡೆದುಕೊಂಡಿದ್ದೇವೆ ಎಂಬುದನ್ನು ನಾವು ದಿನನಿತ್ಯ ನಾವು ಗ್ರಹಿಸಿಕೊಳ್ಳಬೇಕು. ಒಟ್ಟಾಗಿ ಹೇಳ್ತಿದ್ರೆ ನಾವು ಮಾತಿನಿಂದಲೇ ಈ ಜಗತ್ತು ನಡೆಯುತ್ತದೆ. ಈ ಜಗತ್ತಿನಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸಿದರೆ ಅದೆಲ್ಲವೂ ಮಾತಿನ ಪ್ರಭಾವದಿಂದಲೇ ಎಲ್ಲವೂ ಕೂಡ ನಡೆದಿರುತ್ತದೆ. ಅಂತಹ ಮಾತು ಎಷ್ಟು ಯಾವ ಮಟ್ಟಿಗೆ ಅದನ್ನು ಒಬ್ಬ ಮನುಷ್ಯ ಉಪಯೋಗಿಸಬಹುದು, ಯಾವ ಮಟ್ಟಿಗೆ ಒಬ್ಬ ಮನುಷ್ಯ ಅದನ್ನು ಬೆಳೆಸ್ತಾ ಅವನ ಜೀವನದಲ್ಲಿ ಬದಲಾವಣೆ ಮಾಡಬಹುದು ಎಂಬುದನ್ನು ನಮ್ಮ ಈ ಒಂದು ವ್ಯಕ್ತಿಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸಜಿ ನನಿಗುಷಿ. ಇವರು ಕೇರಳದ ಒಬ್ಬ ಪ್ರಸಿದ್ಧ ಬರಹಗಾರ. ಸುಮಾರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾದ ಪುಸ್ತಕಗಳು ವೇರು, ಮತ್ತೆ ಸ್ತ್ರೀ ಬಾಲದ ಶ್ರೀ, ವಿತ್ತುಗಳು, ಮತ್ತೆ ಚಿಪ್ಪು, ಮತ್ತೆ ಅದರಲ್ಲಿ ಒಂದು ಪುಸ್ತಕ ವಾಕ್ ಅಂತೇಳಿ. ಯಾಕಂದ್ರೆ ವಾಕ್ ಅನ್ನು ನಮ್ಮ ತುಳುವಲ್ಲಿ ಕೂಡ ವಾಕ್ ಅಂತ ಹೇಳಿದೆ, ವಾಗ್ದೋಷ ಅಂತ ಹೇಳಿ ಹೇಳ್ತೇವೆ. ಯಾಕಂದ್ರೆ ಒಂದು ವಾಗ್ದೋಷವನ್ನು ಪರಿಹರಿಸಲಿಕ್ಕೆ ಏನೆಲ್ಲ ನಾವು ಮಾಡ್ತೇವೆ ಅಂತೇಳಿ ನಾವು ಯಾವ ಯಾವ ದೇವಸ್ಥಾನಗಳು ಮಾಡ್ತೇವೆ. ಅದು ಮಾತಿನ ಪ್ರಭಾವ ಅಷ್ಟಿದೆ. ವಾಗ್ದೋಷಗಳು ನಮಗೆ ಹಲವಾರು ವರ್ಷಗಳಿಂದ ಯಾರೋ ಹಿರಿಯರು ಮಾಡಿದ ವಾಗ್ದೋಷಗಳು ಕೂಡ ಅಂತಹ ವಾಕ್ ಎಂಬ ಪುಸ್ತಕ ನಮಗೆ ತುಂಬಾ ಹಿಡಿಸಿದ್ದು. ಇವರು ಸಜ್ಜಿನವನ್ನು ನಮಗೋಸ್ಕರ, ಕನ್ನಡಿಗರಿಗೋಸ್ಕರ ಅವರು ಬರೆದುಕೊಟ್ಟಿದ್ದಾರೆ. ಬಿಡುಗಡೆ ಮಾಡಿದ್ದೇನೆ. ಮಲಯಾಳದಲ್ಲಿ ಒಳ್ಳೆಯ ಒಂದು ಕೃತಿ ಒಂದನ್ನು ಓದಿದ ಕನ್ನಡಕ್ಕೆ ಪರಿವರ್ತನೆ ಮಾಡಿ ಅದನ್ನು ಓದುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆಯ ಕೆಲಸ. ಸಾಹಿತಿಗಳು ಯಾವಾಗ ಹೇಳೋದು 50 ವರ್ಷದಲ್ಲಿರುವಾಗ 10,000 ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ಬೋದು. ಬಿಡುಗಡೆ ಮಾಡಿ ಒಂದು ಮಾತು ಕೊಂಡು ಕೊಂಡಾಡಿ ಅಂತೇಳಿ ಥ್ಯಾಂಕ್ಸ್ ಹೇಳಿ ಹೋಗುವುದಲ್ಲ, ಅದನ್ನು ಹಣ ಕೊಟ್ಟು ಗೌರವವನ್ನು ಕೊಟ್ಟು ಸಾಹಿತಿಗಳು ಯಾವಾಗಲೂ ಸರಸ್ವತಿ ಕೊಟ್ಟರು. ಅವರ ಲಕ್ಷ್ಮೀಪುತ್ರ ಅವರಿಗೆ ಸಹಕಾರ ನೀಡಿದರೆ ಮಾತ್ರ ಅವರು ಮತ್ತು ಸಾಹಿತ್ಯ ಮುಂದುವರಿಸಲು ಸಾಧ್ಯ. ಒಂದು ಒಳ್ಳೆಯ ಒಂದು ಸಾಹಿತ್ಯ ಬಂದಿದೆ, ಜನರು ಕೊಂಡು ಕೊಂಡಾಡಬೇಕು.
ಆ ಕೆಲಸ ಆಗ್ತದೆ. ಶ್ರೀರಾಮಚಂದ್ರ ಅವರು ಅವಳೇ ಮಲಯಾಳದ ಕನ್ನಡಕ್ಕೆ ಪರಿವರ್ತನೆ ಮಾಡಿ ನಮಗೆಲ್ಲ ಸಂತೋಷದಿದ್ದಾರೆ. ಯಾಕೆಂದರೆ ಕನ್ನಡದಲ್ಲಿ ಕನ್ನಡಕ್ಕೆ ಗೊತ್ತು ನಮ್ಮ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಶಾಲೆಗಳಲ್ಲಿ ಅದೇ 23 ವರ್ಷದ ಅಧ್ಯಾಪಕ ನೇಮಕಾತಿ ಇಲ್ಲ, ಎಲ್ಲ ಕಾಲಗಳು ಸಿಗ್ತಾ ಇದೆ ಕನ್ನಡ ಶಾಲೆಗಳು. ಈ ಪರಿಸ್ಥಿತಿಯಲ್ಲಿ ಕನ್ನಡ ಪುಸ್ತಕಗಳು ಓದುವ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು, ಮಾರಾಟ ಆಗ್ತದೆ, ಓದುವ ಸಂಖ್ಯೆ ಕಮ್ಮಿ ಆಗ್ತದೆ. ನಾನು ಅವರು ಪುಸ್ತಕ ಕೊಂಡುಕೊಂಡವರಿಗೆ ಹೇಳೋದು, ಓದಿ ಬಿಟ್ಟು ನಮ್ಮ ಅಭಿಪ್ರಾಯವನ್ನು ತಿಳಿಸಿ, ಆಗ ಅವರಿಗೆ ಸಂತೋಷ ಆಗ್ತದೆ. ಇಲ್ಲಂದರೆ ಕೊಂಡದ್ದು ಖರ್ಚಾಯಿತು ಅಷ್ಟೇ ಅಂತ ಏನಿರಲಿ, ಒಳ್ಳೆಯ ಪುಸ್ತಕ ಹೊರಗೆ ಬಂದಿದೆ, ಸಮಾಜದವರು ಓದಿ ಸಂತೋಷ ಮಾಡಬೇಕು ಅಂತ ಹೇಳಿ ಮತ್ತು ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಮುತ್ತು ಒಡೆದರೆ ಹೋಯಿತು ಎನ್ನುವಂತಹ ಮಾತನ್ನು ನೀವು ಕೇಳಿರ್ಬೋದು. ಹಾಗಿರುವಾಗ ಎಷ್ಟು ಜಾಗರೂಕತೆಯಿಂದ ನಾವು ಮಾತನಾಡಬೇಕಾಗ್ತದೆ. ನಮ್ಮ ಸಂಬಂಧಗಳನ್ನು ಉಳಿಸುವುದು ಮತ್ತು ಬೆಳೆಸುವುದು ಅದು ಮಾತು. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ತನ್ನನ್ನು ತಾನು ಬೆಳೆಸಿಕೊಳ್ಳಲಿಕ್ಕೂ ಅವನ ಮಾತುಗಳು ಕಾರಣವಾಗ್ತದೆ. ಅದೇ ರೀತಿಯಲ್ಲಿ ಇತರರನ್ನು ಬೆಳೆಸಲಿಕ್ಕೂ ಅದು ಕಾರಣವಾಗ್ತದೆ. ಹಾಗಿರುವಾಗ ಮಾತು ಎನ್ನುವುದು ಸಾಮಾನ್ಯವಾದುದಲ್ಲ, ಬದುಕಿನಲ್ಲಿ ಬಹಳ ಅವಶ್ಯಕವಾದದ್ದು ಮತ್ತು ಅದನ್ನು ನಾವು ಎಷ್ಟು ಜಾಗ್ರತೆಯಿಂದ ಬಳಸಿಕೊಳ್ಳುತ್ತೇವೆ ಅದರ ಮೇಲೆ ನಮ್ಮ ಭವಿಷ್ಯ ಕೂಡ ನಿಂತಿದೆ ಎನ್ನುವುದನ್ನು ಈ ಪುಸ್ತಕ ನಮಗೆ ಹೇಳ್ತದೆ. ಆದ ಕಾರಣದಿಂದ ಈ ಪುಸ್ತಕ ಬರೀ ಇನ್ನೊಂದು ವಿಚಾರ ಹೇಳ್ಕೊಳ್ಬೇಕು, ಬರೀ ನಮಗೆ ಮಾತಿನ ಬಗ್ಗೆ ಮಾತ್ರ ಹೇಳೋದಲ್ಲ, ಮನುಷ್ಯನಾದವನು ತನ್ನ ಬದುಕಿನಲ್ಲಿ ಪ್ರಗತಿಯನ್ನು ಹೇಗೆ ಹೊಂದಬೇಕು, ಯಾವ ತೆರನಾಗಿ ಹೊಂದಬಹುದು, ವಿಶೇಷ ಅಂತ ಹೇಳಿದ್ರೆ ಹಣ ಮಾಡುವುದು ಹೇಗೆ ಎನ್ನುವುದನ್ನು ಕೂಡ ಹೇಳ್ತಾರೆ. ನಮ್ಗೆ ಈಗಿನ ನಮ್ಮ ಇವತ್ತಿನ ಬದುಕಿನಲ್ಲಿ ಅದು ಬಹಳ ಅಗತ್ಯವಾಗಿದೆ. ಹಣ ಇಲ್ಲದೆ ನಮ್ಗೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲದಂತಹ ಒಂದು ಕಾಲಘಟ್ಟದಲ್ಲಿ ನಾವು ಹಣ ಸಂಪಾದನೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಬಳಸಬೇಕು, ಹಣ ಬಂದರೆ ಸಾಲದ ಅದನ್ನು ಹೇಗೆ ಬಳಸ್ತೇವೆ ಮತ್ತು ಹೇಗೆ ಉಳಿಸ್ತೇವೆ ಮತ್ತು ಬಳಸ್ತೇವೆ, ಇದರ ಮೇಲಿನಿಂದ ಇರುವಂತಹ. ಅದ ಕಾರಣ ಸಜಿಯಂತಹ ಒಬ್ಬ ಬೃಹತ್ ಬರಹಗಾರ ಬದುಕಿನ ಎಲ್ಲವನ್ನು ಕಂಡಿದ್ದಾರೆ. ಒಬ್ಬ ಮನಃಶಾಸ್ತ್ರೀಯವಾದಂತಹ ರೀತಿಯಿಂದ ಎಲ್ಲವನ್ನು ಕಂಡುಕೊಂಡು ಪ್ರತಿಯೊಂದನ್ನು ಕೂಡ ಇಲ್ಲಿ ದಾಖಲು ಮಾಡಿ ತಾನು ಮಾತ್ರ ಉದ್ಧಾರವಾದರೆ ಸಾಲದು, ಪ್ರತಿಯೊಬ್ಬರೂ ಉದ್ಧಾರ ಆಗಬೇಕು, ಸಮಾಜದ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಬದುಕಬೇಕು ಎನ್ನುವಂತಹ ಆಶಯವನ್ನು ಇಟ್ಟುಕೊಂಡಂತಹ ಸಜ್ಜಿ ಸರ್, ನಿಮಗೆ ನಿಜವಾಗಿಯೂ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು.